ಇಂದ್ರಳ್ಳಿ ಹಯಗ್ರೀವ ನಗರದ ಸಮೀಪದ ರೈಲು ಹಳಿಯ ಮೇಲೆ ಗುಂಪಾಗಿ ಸಂಚರಿಸ್ತಾ ಇದ್ದ ಜಾನುವಾರುಗಳಿಗೆ ರೈಲು ಡಿಕ್ಕಿ ಹೊಡೆದ ಪರಿಣಾಮ 2 ಗಂಡು ಕರುಗಳು ಮೃತಪಟ್ಟಿದೆ. ಒಂದು ಗಂಡು ಕರು ಗಂಭೀರ ಗಾಯಗೊಂಡಿದ್ದು ಮತ್ತೊಂದು ಪ್ರಾಣಾಪಾಯದಿಂದ ಪಾರಾಗಿದೆ. ದುರಂತವು ತಡರಾತ್ರಿ ನಡೆದಿರಬಹುದೆಂದು ಅಂದಾಜಿಸಲಾಗಿದೆ. ಘಟನೆಯು ಮಂಗಳವಾರ ನಸುಕಿನ ಜಾವ ಉಡುಪಿಯ ನಾಗರಿಕ ಸಮಿತಿಯ ಕಾರ್ಯಕರ್ತರ ಗಮನಕ್ಕೆ ಬಂದಿದೆ. ಮಾಹಿತಿ ಪಡೆದ ಸಮಾಜ ಸೇವಕರಾದ ನಿತ್ಯಾನಂದ ಒಳಕಾಡು, ತಾರನಾಥ ಮೇಸ್ತಾ ಶಿರೂರು ಘಟನಾ ಸ್ಥಳಕ್ಕೆ ಧಾವಿಸಿ ಬಂದು ರೈಲ್ವೆ ಅಧಿಕಾರಿಗಳಿಗೆ ದೂರು ನೀಡಿದರು. ಸ್ಪಂದಿಸಿದ ರೈಲ್ವೆ ಮೇಲ್ವಿಚಾರಕ ಚಾಕು ಅವರು ಸಮಾಜ ಸೇವಕರ ಸಹಕಾರದೊಂದಿಗೆ 2 ಗಂಡು ಕರುಗಳ ಛಿದ್ರಗೊಂಡ ಕಳೇಬರವನ್ನು ದಫನಗೊಳಿಸಿದ್ದಾರೆ. ಗಾಯಗೊಂಡ ಗಂಡು ಕರುವನ್ನು ಮಣಿಪಾಲ ಪಶು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ.